ವೆಲ್ಕಮ್ ಬ್ಯಾಕ್ ಟು ಮೈ ಹೆನದರ್ ಲಾಗ್. ಪ್ರತಿಯೊಬ್ಬರಿಗೆ ಸ್ವಂತ ಮನೆ ಕಟ್ಟಬೇಕಂತ ತುಂಬಾ ಕನಸಿರುತ್ತೆ. ಅದೇ ರೀತಿ ಇನ್ನು ಕೆಲವರು ಬಾಡಿಗೆ ಮನೇಲಿರ್ತಾರೆ. ಸೊ ಅವರಿಗೆ ತುಂಬ ಎಲ್ಲರಿಗೂ ಕನಸಿರುತ್ತೆ. ಸೊ ಅದೇ ರೀತಿ ಮನೆ ಕಟ್ಟಿ ಆದಮೇಲೆ ನಾವು ಎಲ್ಲ ನಮ್ಮ ಆಯಿತು. ಈಗ ಹೊರಗಿನ ಇನ್ನೂ ಚೆನ್ನಾಗಿ ಕಾಣಬೇಕಂದ್ರೆ ಮೈನಾಗಿ ನಾವು ಸೆಲೆಕ್ಷನ್ ಮಾಡಬೇಕಾದಂಥದ್ದು ಯಾವುದೇ ಅಂದರೆ ಪೈಂಟ್. ನಾವು ಮನೆಗೆ ಯಾವ ರೀತಿ ಆಕರ್ಷಕವಾಗಿ ಪೈಂಟ್ ಕೊಡ್ತೀವೋ ಆ ಅನುಗುಣವಾಗಿ ಮನೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಅದರಲ್ಲಿ ಕೂಡ ಈಗ ಕೆಲವು ರೀತಿ ಈಗ ತುಂಬಾ ಬ್ರ್ಯಾಂಡ್ ಇದೆ, ಯಾವ ರೀತಿ ನಾವು ಅದನ್ನು ಸೆಲೆಕ್ಷನ್ ಮಾಡಬೇಕನ್ನೋ ಒಂದು ಮಾಹಿತಿ ಇರೋದಿಲ್ಲ. ಯಾವ ರೀತಿ ಮನೆ ಹೊರಗಿನ ಸೈಡಿಗೆ ಯಾವ ರೀತಿ ಅಥವಾ ಒಳಗಿನ ಸೈಡಿಗೆ ಯಾವ ರೀತಿ ಪೈನ್ ಸೆಲೆಕ್ಷನ್ ಮಾಡಬೇಕಂತ ಇದಿದೆ. ಅದೇ ರೀತಿ ಈಗ ತುಂಬಾ ಬ್ರ್ಯಾಂಡ್ಗಳಿವೆ, ನಿಮ್ಗೆ ಗೊತ್ತಿರ್ಬೋದು. ಈಗ ಮಾರ್ಕೆಟಲ್ಲಿ ತುಂಬಾ ಬ್ರ್ಯಾಂಡ್ ಬಂದಿದೆ. ಸೊ ಅದರಲ್ಲಿ ನಾವು ಸೆಲೆಕ್ಷನ್ ಮಾಡ್ತಿರುವುದು ಪೈಂಟ್ ಯಾವುದಂದರೆ ಏಷ್ಯನ್ ಪೈಂಟ್ ಅವ್ರದ್ದು. ಏಷ್ಯನ್ ಪೈಂಟ್ ಅವ್ರು ತುಂಬಾ ಒಳ್ಳೆ ಕ್ವಾಲಿಟಿ ಕ್ವಾಂಟಿಟಿ ತುಂಬಾ ಚೆನ್ನಾಗಿದೆ. ನಮಗೆ ಅದರ ಬಗ್ಗೆ ಒಂದು ಹೇಳ್ಬೇಕಂತಿಲ್ಲ. ಈಗ ಬೇರೆ ಕಂಪೇರ್ ಮಾಡಿದ್ರೆ ನಮಗೆ ಬೆಸ್ಟ್ ಅಂತ ಹೇಳ್ಬೇಕಾದ್ರೆ ಏಷ್ಯನ್ ಪೈಂಟ್ ಈಸ್ ದಿ ಬೆಸ್ಟ್ ಅಂತ ನಾನು ನಿಮಗೆ ತಿಳಿಸ್ತೇನೆ. ಮನೆಗಳಿಗೆ ಅದು ಯಾವ ಕಟ್ಟಡಗಳಿಗೆ ಅವರಲ್ಲಿ ಏಷ್ಯನ್ ಪೈಂಟಲ್ಲಿ ತುಂಬಾ ಬೇರೆ ಬೇರೆ ಔಟರ್ ಸೈಡ್ ಇನ್ನರ್ ಸೈಡ್ ಆಗುವಂಥ ತುಂಬಾ ಇದೆ. ಇನ್ನರ್ ಸೈಡ್ ಅಂದರೆ ಈಗ ಔಟರ್ ಸೈಡ್ ಹೇಳ್ತೀವಿ. ಔಟರ್ ಸೈಡ್ ಅಂದರೆ ಮಳೆ ಎಲ್ಲ ಬರುವಂಥ ಏರಿಯಾ. ತುಂಬಾ ಮಳೆಗಾಲದಲ್ಲಿ ಮಳೆ ಬಂದಿರುತ್ತೆ. ಬಂದಾದಮೇಲೆ ತುಂಬಾ ಫಂಗಸ್ ಬರುತ್ತೆ. ನಿಮ್ಗೆ ಗೊತ್ತಿರ್ಬೋದು. ಈಗ ಮನೆಗೆ ಒಂದು ಪೈಂಟ್ ಕೊಟ್ಟಾದ ಮಳೆ ಬಂದರೆ ಮಳೆ ನಿಂತಾದ್ಮೇಲೆ ಫುಲ್ ಅದರಲ್ಲಿ ಪಾಮಾಜಿ ಅಂತ ಹೇಳ್ತಾರೆ. ಸೊ ಅದು ನಮಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಯಾಕೆಂದರೆ ನಾವು ಸೆಲೆಕ್ಷನ್ ಮಾಡುವಂಥ ಪೈಂಟಲ್ಲಿ ಕೆಲ ಬ್ರ್ಯಾಂಡಲ್ಲಿ ನಾವು ತಗೊಂಡ್ರೆ ಮಳೆಗಾಲದಲ್ಲಿ ಫಂಗಸ್ ಬರುತ್ತೆ. ಅದೇ ನಾವು ಏಷ್ಯನ್ ಪೈಂಟ್ ಒಳ್ಳೆ ಕ್ವಾಲಿಟಿ ಇರುವಂಥ ಏಷ್ಯನ್ ಪೈಂಟ್ ನಾವು ಸೆಲೆಕ್ಷನ್ ಮಾಡಿದರೆ ಸೊ ಅದರಲ್ಲಿ ನಮಗೆ ಫಂಗಸ್ ಯಾವುದು ಬರೋದಿಲ್ಲ, ಡ್ಯಾಮ್ ಪ್ರೂಫ್ ಬರುತ್ತೆ ಅಂತ ಯಾವುದು ಲಕ್ಷಣಗಳು ಅದರಲ್ಲಿ ನಮ್ಮ ಏಷ್ಯನ್ ಪೈಂಟಲ್ಲಿ ನಮಗೆ ಕೊಳ್ಳಲಿಕ್ಕೆ ಆಗುತ್ತೆ. ಸೊ ನಾವಿಲ್ಲೀಗ ಏಷ್ಯನ್ ಪೈಂಟನ್ನು ನಾವು ಸೆಲೆಕ್ಷನ್ ಮಾಡಿದ್ದೇವೆ. ತುಂಬಾ ಚೆನ್ನಾಗಿ ಔಟರ್ ಸೈಡಿಗೆ, ಯಾಕಂದರೆ ಬಿಸಿಲು ಬರಲಿ ಅದೇ ರೀತಿ ಮಳೆ ಬರಲಿ ತುಂಬಾ ಗ್ಯಾರಂಟಿ ಇರುತ್ತೆ ನಮಗೆ. ಅಂದರೆ ಏನಾಗಲ್ಲ ಅನ್ನುವಂಥ ಗ್ಯಾರಂಟಿ ಇರುತ್ತೆ. ಮತ್ತೊಂದು ರೀತಿ ಅಂದರೆ ನಾವು ಯಾವ ರೀತಿ ಗೋಡೆಗೆ ಅಪ್ಲೈ ಮಾಡ್ತೇವೆ, ಮೊದಲು ಪ್ರೈಮರ್ ಕೊಟ್ಟಾದಮೇಲೆ ಅಪ್ಲೈ ಮಾಡಿದರೆ ತುಂಬಾ ನಮಗೆ ಬೆನಿಫಿಟ್ ಆಗಿರುತ್ತೆ. ಕೆಲವರಿಗೆ ಗೊತ್ತಿರೋದಿಲ್ಲ, ಈಗ ಮನೆ ಕಟ್ತಾರೆ, ಈಗ ಕೆಲವರಿಗೆ ನಾಲೆಜ್ ಇರೋದಿಲ್ಲ ಇದರ ಬಗ್ಗೆ ಎಲ್ಲ. ಸೊ ನಾನು ಇದರ ಬಗ್ಗೆ ಸ್ವಲ್ಪ ಹೇಳುವಂತ ಒಂದು ಈ ವಿಡಿಯೋ ಮಾಡ್ತಿದ್ದೇನೆ. ನನ್ನ ಸೆಲೆಕ್ಷನ್ ನಾನು ಏಷ್ಯನ್ ಪೈಂಟನ್ನು ನಾನು ನಿಮಗೆ ಸೆಲೆಕ್ಷನ್ ಮಾಡ್ತೇವೆ. ಏಷ್ಯನ್ ಪೈಂಟಲ್ಲಿ ತುಂಬಾ ವೆರೈಟಿ ಅಥವಾ ಬ್ರ್ಯಾಂಡ್ ಇದೆ, ಅದರಲ್ಲಿ ತುಂಬಾ ಕಲರ್ ಸೆಲೆಕ್ಷನ್ ಇದೆ. ಸೊ ನಾವಿಲ್ಲಿ ನೀವು ನೋಡ್ಬೋದು, ಬನ್ನಿ ತೋರಿಸ್ತೇನೆ ನಿಮಗೆ. ಇಲ್ಲಿ ನೋಡಿ, ಈಗ ನಾವಿಲ್ಲಿ ಅಪ್ಲೈ ಮಾಡಿದ್ದೆ ಏಷ್ಯನ್ ಪೈಂಟ್. ನೋಡಿ, ನಮ್ಮಲ್ಲಿ ವರ್ಕರ್ಸ್ ಇದೆ, ತುಂಬಾ ಎಕ್ಸ್ಪೀರಿಯನ್ಸ್ಡ್ ವರ್ಕರ್ಸ್. ಯಾವ ರೀತಿ ಪೈಂಟ್ ಕೊಡಬೇಕಂತ ನಮ್ಮ ಟೀಮಿಗೆ ಗೊತ್ತಿದೆ. ಅದೇ ರೀತಿ ಯಾವ ರೀತಿ ಎಲ್ಲಿ ಯಾವ ಜಾಗಕ್ಕೆ ಯಾವ ರೀತಿ ಪೈಂಟ್ ಕೊಡಬೇಕು ಅಂತ ಕೆಲವು ಗೊತ್ತಿರಬೇಕು. ಈಗ ನೀವು ನೋಡಿರ್ಬೋದು, ಈಗ ನೀವು ಯಾರಿಗೆ ಒಂದು ಪೈಂಟ್ ಕೊಟ್ಟಿರ್ತೀರ, ಯಾವುದು ಕಾಂಟ್ರಾಕ್ಟ್ ಕೊಟ್ಟಿರ್ತೀರ. ಸೊ ಅವ್ರು ಪೈಂಟ್ ಕೊಡ್ತಾರೆ, ಮತ್ತು ಅದ್ರಲ್ಲಿ ಏನು ಕ್ರ್ಯಾಕ್ ಬರೋದು ಅಲ್ಲ, ಏನೋ ನೀಟಾಗಿರೋದಿಲ್ಲ ಅಂತ ಹೇಳಿರ್ತಾರೆ. ಸೊ ನಮ್ಮ ಟೀಮ್ ಯಾವ ರೀತಿ ನಾವಿಲ್ಲಿ ಕೊಡ್ತಿದ್ದೇವೆ ಅಂತ ನೋಡಲಿಕ್ಕೆ ಕೂಡ ಚೆನ್ನಾಗಿ ಕಾಣ್ತದೆ ಏಷ್ಯನ್ ಪೈಂಟ್. ಅದೇ ರೀತಿ ಅದರ ಕ್ವಾಲಿಟಿ ಆಗಿರ್ಬೋದು, ಅದರ ಒಂದು ಕ್ವಾಲಿಟಿ, ಅದರ ಎರಡು ಮಾತೇ ಇಲ್ಲ. 5 ಸ್ಟಾರ್ ಅಂತ ಕೊಡ್ಬೋದು ಏಷ್ಯನ್ ಪೈಂಟಿಗೆ. ಬನ್ನಿ ನೋಡುವ. ಮೈನಾಗಿ ಈಗ ನಾವು ಮನೆಯಲ್ಲಿ ಕೊಡುವ ಇಂಥ ಕಾರ್ನರ್ ನಮಗೆ ಸಿಗುತ್ತೆ. ಇಂಥ ಕಾರ್ನರ್ ಸಿಗುವಾಗ ಯಾವ ರೀತಿ ಪೈಂಟ್ ಕೊಡಬೇಕಂತ ಅದೇ ರೀತಿ ನಾವು ಸೆಲೆಕ್ಷನ್ ನೋಡ್ತಿರ್ಬೇಕು. ಪೈಂಟರ್ಸ್ ನಾವೀಗ ಮನೆಗೆ ಕೊಡುವಾಗ ಯಾವ ಒಂದು ಕಾರ್ನರ್ ಬರುತ್ತೆ. ಈಗ ಸ್ಲ್ಯಾಬ್ ಆಗಿ ಗೋಡೆ ಒಂದು ಕಾರ್ನರಲ್ಲಿ ಯಾವ ರೀತಿ ಕೊಡಬೇಕು, ಅದೇ ರೀತಿ ವಿಂಡೋ ಅದು ಯಾವ ರೀತಿ ಕೊಡಬೇಕು. ಸೊ ಇಲ್ಲಿ ನೋಡ್ತಿರ್ಬೋದು, ನಾವಿಲ್ಲಿ ಈಗ ಟೆಕ್ಸ್ಚರ್ ವರ್ಕ್ ಮಾಡಿದ್ದೇವೆ. ಔಟ್ಸೈಡ್ ಸೈಡಿಂದ ಟೆಕ್ಸ್ಚರ್ ವರ್ಕ್ ಎಲ್ಲ ಮಾಡಿದರೆ ತುಂಬಾ ಸ್ವಲ್ಪ ಲುಕ್ ಕಾಣುತ್ತೆ. ಈಗ ಏನಾದರೂ ಡಿಸೈನ್ ಮಾಡಿದ್ರೆ ಇಂಥ ಒಂದು ಟೆಕ್ಸ್ಚರ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದೇ ರೀತಿ ನಾವೀಗ ಮನೆಯಲ್ಲಿ ಈಗ ಪಿಲ್ಲರ್ ಮಾಡುತ್ತೇವೆ. ಪಿಲ್ಲರ್ ಮಾಡೋದಕ್ಕೆ ಟೈಲ್ಸ್ ಹಾಕ್ತೇವೆ. ಟೈಲ್ಸ್ ಅದು ವರ್ಷ ಪೂರ್ತಿ ಅದೇ ಟೈಲ್ಸ್ ಇರುತ್ತೆ. ನಾವು ಇಂಥ ಟೆಕ್ಸ್ಚರ್ ಮಾಡಿದರೆ ನಮಗೆ ವರ್ಷಕ್ಕೆ ಯಾವತ್ತು ನಾವು ಪೈಂಟ್ ಕೊಡುವಾಗ ಸೊ ಅದರ ಕಲರ್ ಕೂಡ ನಾವು ಚೇಂಜ್ ಮಾಡ್ಬೋದು. ನಮ್ಮ ಬೆಸ್ಟ್ ಸೆಲೆಕ್ಷನ್ ಅಂದರೆ ಇಂಥ ಟೆಕ್ಸ್ಚರ್ ಎಲ್ಲ ಮಾಡಿದರೆ ತುಂಬಾ ನಮಗೆ ಚೆನ್ನಾಗಿ ಕಾಣುತ್ತೆ, ಲುಕ್ ಕಾಣುತ್ತೆ, ನಮ್ಮ ಲಕ್ಸುರಿಯಾಗಿ ನಮ್ಮ ಮನೆಗಳೆಲ್ಲ ಕಾಣುತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು. ಅದೇ ರೀತಿ ನಾವೀಗ ಇಂಥ ಬಾಕ್ಸ್ ಕೂಡ ಇದೆ. ಇದರಲ್ಲಿ ಕೂಡ ನಾವು ಇದೇ ಡಿಸೈನ್ ನಾವು ಮಾಡ್ತಿದ್ದೇವೆ. ಸೊ ಇದರಲ್ಲಿ ಇದರಲ್ಲಿ 4-5 ಬೇರೆ ಬೇರೆ ಕ್ವಾಲಿಟಿ ಇದೆ. ಮೀಡಿಯಮ್ ಸೈಜ್, ಬಬಲ್ ಸೈಜ್, ಸ್ಲ್ಯಾಂಟ್ ಅಂತ ಬೇರೆ ಬೇರೆ ನಮಗೆ ಬರುತ್ತೆ. ನಮಗೆ ಈಗ ಮಾರ್ಕೆಟ್ ಡಿಸೈನ್ ತುಂಬಾ ಬರುತ್ತೆ. ಅದೇ ಅನುಗುಣ ನಮಗೆ ಕ್ಲೈಂಟ್ಗೆ ಯಾವ ರೀತಿ ಬೇಕು ಸೊ ಅದೇ ರೀತಿ ನಾವು ಅಪ್ಲೈ ಮಾಡ್ತೀವಿ. ನೋಡ್ತಿರೋ ತುಂಬ ಸೇಫ್ಟಿಯಾಗಿ ನಾವು ಮಾಡ್ತಿದ್ದೇವೆ. ಯಾವ ರೀತಿ ನಾವು ಕೊಡಬೇಕು. ಈಗ ನಾವು ಆಲ್ಮೋಸ್ಟ್ ನಮ್ಮದು ಆಗಿದೆ, ವರ್ಕ್ ಮಾಡುತ್ತಿದ್ದೆ. ಸ್ವಲ್ಪ ಜಾಗರೂಕತೆಯಿಂದ ನಾವು ನೋಡಬೇಕಾಗುತ್ತೆ. ಹಾಗೆ ಮೈನಾಗಿ ಇಂಥ ಎಲ್ಲ ವಿಷಯಗಳನ್ನು
ನೀವು ಮನೆಗಳಿಗೆ ಕೊಡುವಾಗ ನೀವು ಏಷ್ಯನ್ ಪೈಂಟನ್ನು ಸೆಲೆಕ್ಷನ್ ಮಾಡಿ ಅಂತ ನಾನು ನಿಮಗೆ ಒಂದು ಚಿಕ್ಕದೊಂದು ಮಾಹಿತಿಯನ್ನು ಹೇಳ್ತಿದ್ದೇನೆ. ಓಕೆ ಗೈಸ್, ಥ್ಯಾಂಕ್ ಯು, ಬಾಯ್.